ನಮಸ್ಕಾರ. ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಮಾತುಗೆ ನಿಮಗೆಲ್ಲ ಸ್ವಾಗತ. ಐ ಹೋಪ್ ಯುರ್ ಆಲ್ ಡೂಯಿಂಗ್ ಗುಡ್. ನೀವೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ಹೆಸರು ವೀಣಾ. ನಾನು ಕನ್ನಡದಿಂದ ಇಂಗ್ಲೀಷ್ನ ಹೇಳ್ಕೊಡ್ತೀನಿ. ಇವತ್ತಿನ ಸೆಗ್ಮೆಂಟಲ್ಲಿ ನಾನು ಪಾಸ್ಟ್ ಸಿಂಪಲ್ ಟೆನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಆಲ್ ಬಿಗಿನ್. ಪಾಸ್ಟ್ ಸಿಂಪಲ್ ಟೆನ್ಸ್ನ ನಾವು ಎಲ್ಲಿ ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಲೆಟ್ಸ್ ಸಿ ಪಾಸ್ಟ್ ಸಿಂಪಲ್ ಟೆನ್ಸ್ನ ನಾವು ಈಗ ಅಂದರೆ ಪ್ರೆಸೆಂಟ್ನ ಹೊರತಾಗಿ ಹಿಂದೆ ಏನು ನಡೆದಿದೆ ಅನ್ನೋದಕ್ಕೆ, ಇಟ್ ಕ್ಯಾನ್ ಬಿ ಅ ಮಿನಿಟ್ ಎಗೋ, ಆನ್ ಅವರ್ ಎಗೋ ಅಂದರೆ 1 ಅವರ್ಗಿಂತ ಮುಂಚೆ ಇರ್ಬೋದು, ಅಥವಾ ಅ ವೀಕ್ ಎಗೋ 1 ವಾರಕ್ಕಿಂತ ಮುಂಚೆ ಆಗಿರುವಂಥದ್ದು, ಅಥವಾ ಮೆನಿ ಇಯರ್ಸ್ ಎಗೋ ತುಂಬ ವರ್ಷಗಳ ಹಿಂದೆ ಆಗಿರುವಂಥ ಒಂದು ಇನ್ಸಿಡೆಂಟ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ನಾವು ಹೇಗೆ ಯೂಸ್ ಮಾಡ್ತೀವಿ? ಸೊ ಒಂದು ನಾನು ಇಲ್ಲಿ 3 ಕ್ಯಾಟಗರೀಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ದ ಫಸ್ಟ್ ಕ್ಯಾಟಗರಿ ಜಸ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ. ದ ಫಸ್ಟ್ ಕ್ಯಾಟಗರಿ ಈಸ್ ವಿತ್ ಟೈಮ್ ಆ್ಯಂಡ್ ವಿತೌಟ್ ಟೈಮ್. ಸೊ ಸೆಂಟೆನ್ಸ್ನ ನಾವು ವಿತ್ ಟೈಮ್ ಕೂಡ ಹೇಳ್ಬೋದು, ವಿತೌಟ್ ಟೈಮ್ ಕೂಡ ಹೇಳ್ಬೋದು. ಸೊ ಲೆಟ್ಸ್ ಸಿ ವಿತ್ ಟೈಮ್. ವಿತ್ ಟೈಮಲ್ಲಿ ದ ಫಸ್ಟ್ ಸೆಂಟೆನ್ಸ್ ಇಸ್ ಇಟ್ ರೇನ್ಡ್ ಲಾಸ್ಟ್ ಈವ್ನಿಂಗ್. ಓಕೆ, ಇಟ್ ರೇನ್ಡ್ ಲಾಸ್ಟ್ ಈವ್ನಿಂಗ್. ನೆನ್ನೆ ಸಂಜೆ ಮಳೆ ಬಂತು ಅಂತ ಹೇಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಸೆಂಟೆನ್ಸ್. She met her dad last week. ಓಕೆ, ಹೋದ ವಾರ ಅವಳು ಅವ್ರ ತಂದೆನ ಮೀಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್ ಐ ಆಮ್ ಯೂಸಿಂಗ್ ದ ಟೈಮ್ ಎಕ್ಸ್ಪ್ರೆಷನ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ವಿತೌಟ್ ಟೈಮ್. ಓಕೆ, ವಿತೌಟ್ ಟೈಮ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ವಿತೌಟ್ ಟೈಮ್ ಹೇಳಬೇಕಾದ್ರೆ ಇಫ್ ಯು ಸಿ ದ ಫಸ್ಟ್ ಎಕ್ಸಾಂಪಲ್, ಮೈ ಮದರ್ ಬೇಕ್ಡ್ ಅ ಕೇಕ್. ನನ್ನಮ್ಮ ಬೇಕ್ ಮಾಡಿದ್ರು ಕೇಕ್ನ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಟೈಮ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ವಿತೌಟ್ ಟೈಮ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪ್ರೆಸ್ ಪಾಸ್ಟ್ ಸಿಂಪಲ್ ಟೆನ್ಸ್. ದ ಸೆಕೆಂಡ್ ಒನ್ ಇಸ್ ಶಿ ಸೆಲೆಬ್ರೇಟೆಡ್ ಹರ್ ಬರ್ತ್ಡೇ ಇನ್ ದ ಪಾರ್ಟಿ ಹಾಲ್. ಓಕೆ, ಅವಳು ಅವಳ ಬರ್ತ್ಡೇನ ಪಾರ್ಟಿ ಹಾಲಲ್ಲಿ ಸೆಲೆಬ್ರೇಟ್ ಮಾಡಿದ್ಲು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು ಯಾವುದೇ ಒಂದು ಟೈಮ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ದ ಫಸ್ಟ್ ಕ್ಯಾಟಗರಿ ಐ ಹ್ಯಾವ್ ಡಿವೈಡೆಡ್ ಇಸ್ ಒಂದು ವಿತ್ time expression, ಇನ್ನೊಂದು without time expression. Let's see the second category. The second category I said ನಾವು recent past, ಆದರೆ ಅದು ಒಂದು ಆರ್ಗಿಂತ ಮುಂಚೆ ಆಗಿರ್ಬೋದು, ನೆನ್ನೆ ಆಗಿರ್ಬೋದು, ಅಥವಾ 1 ವಾರಕ್ಕಿಂತ ಮುಂಚೆ ಆಗಿರ್ಬೋದು. ರೀಸೆಂಟ್ ಪಾಸ್ಟಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಿ ಯೂಸ್ ಪಾಸ್ಟ್ ಸಿಂಪಲ್ ಟೆನ್ಸ್. ಓಕೆ, ಲೆಟ್ಸ್ ಸಿ ದ ಫಸ್ಟ್ ಎಕ್ಸಾಂಪಲ್. ದ ಫಸ್ಟ್ ಎಕ್ಸಾಂಪಲ್ ಇಸ್ ಐ ಸೆಂಟ್ ದ ಲೆಟರ್ ಯೆಸ್ಟರ್ಡೇ. ನಾನು ನೆನ್ನೆ ಒಂದು ಲೆಟರ್ನ ಕಳಿಸ್ದೆ. ಸೊ ಐಮ್ ಟಾಕಿಂಗ್ ಅಬೌಟ್ ಯೆಸ್ಟರ್ಡೇಸ್, ವಾಟ್ ಎವರ್ ಹಸ್ ಹ್ಯಾಪನ್ ಯೆಸ್ಟರ್ಡೇ, ನೆನ್ನೆ ನಡೆದಿರುವಂಥ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಐ ಸೆಂಟ್ ದ ಲೆಟರ್ ಯೆಸ್ಟರ್ಡೇ. ಓಕೆ, ದ ಸೆಕೆಂಡ್ ಒನ್ ಇಸ್ ಶಿ ಕಾಲ್ಡ್ ಮೀ ಲಾಸ್ಟ್ ನೈಟ್. ಅವಳು ನನಗೆ ಲಾಸ್ಟ್ ನೈಟ್ ಕಾಲ್ ಮಾಡಿದ್ಲು. ಓಕೆ, ಶಿ ಕಾಲ್ಡ್ ಮೀ ಲಾಸ್ಟ್ ನೈಟ್. ಸೊ ನಾನು ನೆನ್ನೆ ನಡೆದಿರುವಂಥ ಅಂದರೆ ರೀಸೆಂಟ್ ಪಾಸ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಕೂಡ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ದ ಸೆಕೆಂಡ್ ಒನ್ ಇಸ್ ಡಿಸ್ಟೆಂಟ್ ಪಾಸ್ಟ್, ಅಂದರೆ ತುಂಬ ವರ್ಷಗಳ ಹಿಂದೆ ನಡೆದಿರುವಂಥದ್ದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಲಿವ್ಡ್ ಇನ್ ಬೆಂಗಳೂರು ಮೆನಿ ಇಯರ್ಸ್ ಎಗೋ. ಅಂದರೆ ನಾನು ತುಂಬ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಇದ್ದೆ ಅಂತ. ಸೊ ನಾನು ತುಂಬ ವರ್ಷಗಳ ಹಿಂದೆ ಇರುವಂಥ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಒನ್ ಮೋರ್. ಶಿಲ್ಪಾ ವಿಸಿಟೆಡ್ ಲಂಡನ್ ಅ ಇಯರ್ ಎಗೋ. ಅವಳು 1 ವರ್ಷಕ್ಕಿಂತ ಹಿಂದೆ ಲಂಡನ್ಗೆ ಹೋಗಿದ್ಲು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಾವು ತುಂಬ ದಿನಗಳ ಹಿಂದೆ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೀವಿ, ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅಲ್ಲಿ ಕೂಡ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಟು ಎಕ್ಸ್ಪ್ರೆಸ್ ದ ರೀಸೆಂಟ್ ಪಾಸ್ಟ್ ಆ್ಯಂಡ್ ಆಲ್ಸೋ ದ ಡಿಸ್ಟೆಂಟ್ ಪಾಸ್ಟ್ ಎರಡನ್ನೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ದ ಥರ್ಡ್ ಕ್ಯಾಟಗರಿ ಈಸ್ ಒನ್ ಆ್ಯಕ್ಷನ್ ವರ್ಡ್ನ ಯೂಸ್ ಮಾಡಿ ಕೂಡ ಸೆಂಟೆನ್ಸ್ ಮಾಡ್ಬೋದು, ಅಥವಾ ಮೆನಿ ಆ್ಯಕ್ಷನ್ ವರ್ಡ್ಸ್ನ ಯೂಸ್ ಮಾಡಿ ಕೂಡ ನಾವು ಸೆಂಟೆನ್ಸ್ನ ಮಾಡ್ಬೋದು. ಸೊ ದ ಫಸ್ಟ್ ಲೆಟ್ಸ್ ಸಿ ದ ಒನ್ ಆ್ಯಕ್ಷನ್ ವರ್ಡ್ ಯೂಸ್ ಮಾಡಿ ಸೆಂಟೆನ್ಸ್. ಇಟ್ಸ್ ಲೈಕ್ ರವಿ ಅಟೆಂಡೆಡ್ ದ ಇಂಟರ್ವ್ಯೂ. ರವಿ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರು. ಸೊ ಅಟೆಂಡೆಡ್ ಇಸ್ ದ ಒನ್ ಆ್ಯಕ್ಷನ್ ವರ್ಡ್ ಐ ಆಮ್ ಯೂಸಿಂಗ್. ಇಫ್ ಯು ಟೇಕ್ ಮೆನಿ ಆ್ಯಕ್ಷನ್ಸ್ನ ಹಾಕಿ ಕೂಡ ನಾವು ಸೆಂಟೆನ್ಸ್ನ ಮಾಡ್ಬೋದು. ಇಫ್ ಯು ಸಿ ದಿಸ್ ಎಕ್ಸಾಂಪಲ್, ವಿ ಇನ್ವೈಟೆಡ್ ಆರ್ friends, ordered food and enjoyed. Okay, now ನಾನಿಲ್ಲಿ 3 ಆ್ಯಕ್ಷನ್ ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಇನ್ವೈಟೆಡ್, ಆರ್ಡರ್ಡ್ ಆ್ಯಂಡ್ ಎಂಜಾಯ್ಡ್. ಓಕೆ,
ಸೊ ನಾನು ಇಲ್ಲಿ 3 ಅಂದರೆ ಯಾವುದೇ ಈ ಸೆಂಟೆನ್ಸಲ್ಲಿ ನಾನು 3 ಆ್ಯಕ್ಷನ್ ವರ್ಡ್ಸ್ನ ಯೂಸ್ ಮಾಡಿ ಕೂಡ ಅಂದರೆ ಮೆನಿ ಆ್ಯಕ್ಷನ್ ವರ್ಡ್ಸ್ನ ಯೂಸ್ ಮಾಡಿ ಕೂಡ ನಾವು ಸೆಂಟೆನ್ಸ್ನ ಮಾಡ್ಬೋದು. ಓಕೆ, ಸೊ ದ 3 categories I think you've understood where and how to use the past simple tense. Okay, now ಯಾವ ಫಾರ್ಮ್ ಆಫ್ ವರ್ಬ್ಸ್ನ ಯೂಸ್ ಮಾಡಬೇಕು? ಪಾಸ್ಟ್ ಸಿಂಪಲ್ ಟೆನ್ಸ್ನ ನಾವು ಯೂಸ್ ಮಾಡಬೇಕಾದ್ರೆ ಅಂದರೆ whenever we make sentences for past simple tense, if you see there are 3 forms of verbs here: verb 1, verb 2, verb 3, like eat, ate, eaten, come, came, come, go, went, gone, drink, drank, drunk. Okay, so if you've seen these 3 forms of verbs, okay, if you've seen the verb 2, okay, ಯಾವಾಗಲೇ ನೀವು ವರ್ಬ್ 2ನಲ್ಲಿ ಬರೋ ಅಂತಹ ವರ್ಬ್ಸ್ಗೆ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ಸ್ನ ಹಾಕಬಾರ್ದು. ಯು ಕ್ಯಾನ್ ಸೇ ಐ ಆಮ್ ವೆಂಟ್, ಐ ವಾಸ್ ವೆಂಟ್, ಐ ವಿಲ್ ವೆಂಟ್ ಅಂತ ಹೇಳೋ ಆಗಿಲ್ಲ. ಇಟ್ ವಿಲ್ ಬಿ ರಾಂಗ್. ವೆನೆವರ್ ಯು ಯೂಸ್ ದ ವರ್ಬ್ 2 ವರ್ಬ್ಸ್, ವರ್ಬ್ 2ನಲ್ಲಿ ಆ ಕಾಲಮಲ್ಲಿ ಬರುವಂತಹ ವರ್ಬ್ಸ್ ಜೊತೆ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡಬಾರ್ದು. ಓಕೆ, you can use them with all the subjects, both singular and plural. Singular ಇರಲಿ, ಪ್ಲೂರಲ್ ಇರಲಿ, ಎಲ್ಲ ವರ್ಬ್ಸ್ ಜೊತೆ ವರ್ಬ್ 2 ಫಾರ್ಮಲ್ಲಿ ಬರುವಂಥ ವರ್ಬ್ಸ್ನ ನೀವು ಯೂಸ್ ಮಾಡ್ಬೋದು. ಆ್ಯಸ್ ಯು ಆಲ್ ರಿಮೆಂಬರ್ ದ್ಯಾಟ್ ಐ ಹ್ಯಾಡ್ ಸೆಡ್, ನಾನು ಮುಂಚೆ ಒಂದು ವಿಡಿಯೋನಲ್ಲಿ ಹೇಳಿದೆ, ಹೆಲ್ಪಿಂಗ್ ವರ್ಬ್ಸ್ ಟೈಮ್ ಹೇಳುತ್ತೆ, ಮೇನ್ ವರ್ಬ್ ಆ್ಯಕ್ಷನ್ನ ಹೇಳುತ್ತೆ ಅಂತ. ಸೊ ಹೆಲ್ಪಿಂಗ್ ವರ್ಬ್ ಟೆನ್ಸ್ನ ಹೇಳುತ್ತೆ, ಆ್ಯಮ್ ಅಂದರೆ ಪ್ರೆಸೆಂಟ್ ಅಂತ ಹೇಳುತ್ತೆ, ದೆನ್ ಯು ಹ್ಯಾವ್ ಟು ಯೂಸ್ ದ ಆ್ಯಕ್ಷನ್ ವರ್ಬ್, ಕರೆಕ್ಟ್ ಅಲ್ವಾ? ಬಟ್ ವರ್ಬ್ 2ನಲ್ಲಿ ಬರುವಂತಹ ವರ್ಬ್ಸ್ ಇಟ್ ಟೆಲ್ಸ್ ಯು ಬೋತ್ ಟೈಮ್ ಆ್ಯಂಡ್ ಆ್ಯಕ್ಷನ್. ಓಕೆ, ವರ್ಬ್ 2 ಅಂದರೆ ಈ ಕಾಲಮಲ್ಲಿ ಬರುವಂತಹ ವರ್ಬ್ಸ್ ನಿಮಗೆ ಟೆನ್ಸ್ ಕೂಡ ಹೇಳುತ್ತೆ, ಅಂದರೆ ಟೈಮ್ ಕೂಡ ಹೇಳುತ್ತೆ, ಮತ್ತು ಆ್ಯಕ್ಷನ್ ಕೂಡ ಹೇಳುತ್ತೆ. ಸೊ ಯು ನೀಡ್ ನಾಟ್ ಯೂಸ್ ಎನಿ ಹೆಲ್ಪಿಂಗ್ ವರ್ಬ್ಸ್, ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡುವಂತಹ ನೆಸಸರಿ ಅಥವಾ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. Let's get on to the next one. The negative form is did not. ನಾವು did not ಈ ಹೆಲ್ಪಿಂಗ್ ವರ್ಬ್ನ ನೆಗೆಟಿವ್ ಫಾರ್ಮಲ್ಲಿ ಒಂದು ಕೆಲಸನ ಮಾಡಲಿಲ್ಲ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. whenever we use did not, ನಾವು ಯಾವಾಗಲೇ did notನ ಯೂಸ್ ಮಾಡಿದ್ರೆ this can be used with all the subjects, both singular and plural. ಓಕೆ, ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ಎಲ್ಲ ಸಬ್ಜೆಕ್ಟ್ಸ್ ಜೊತೆ ನಾವು did notನ ಯೂಸ್ ಮಾಡ್ತೀವಿ. ಓಕೆ, did not ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸನ ಹೋಗಲಿಲ್ಲ, ಮಾಡಲಿಲ್ಲ, ತಿನ್ನಲಿಲ್ಲ, ಮಲಗಲಿಲ್ಲ ಅಂತೆಲ್ಲ ಹೇಳೋದಕ್ಕೆ ನಾವು ಡಿಡ್ ನಾಟ್ನ ಯೂಸ್ ಮಾಡ್ತೀವಿ. ಓಕೆ, ನಾವು ದ ಸೆಕೆಂಡ್ ರೂಲ್ ಇಸ್ ಡಿಡ್ ನಾಟ್ನ ನಾವು ಯೂಸ್ ಮಾಡಿದಾಗ ವರ್ಬ್ ಫಸ್ಟ್ ಫಾರ್ಮಲ್ಲಿ ಬರುವಂತಹ ವರ್ಬ್ಸ್ ಜೊತೆನೇ ಯೂಸ್ ಮಾಡಬೇಕು. ಅಲ್ಲಿ ರಿಪೀಟ್, ಡಿಡ್ ನಾಟ್ ಯೂಸ್ ಮಾಡಿದಾಗ ಸೆಂಟೆನ್ಸಲ್ಲಿ ನೀವು ಯಾವಾಗಲೂ ವರ್ಬ್ ಫಸ್ಟ್ ಫಾರ್ಮ್ ಅಂದರೆ ಈಟ್, ಗೋ, ರನ್, ವಾಕ್ ಈ ಥರ ಈ ಫಾರ್ಮಲ್ಲಿ ಬರುವಂಥ ವರ್ಬ್ಸೇ ನೀವು ಯೂಸ್ ಮಾಡಬೇಕಾಗತ್ತೆ. ತುಂಬ ಜನ ದಿ ಸ್ಪೀಕ್ ಸಚ್ ಗುಡ್ ಇಂಗ್ಲೀಷ್, ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಆ್ಯಂಡ್ ಸಡನ್ಲಿ ದಿಲ್ ಸೇ ಐ ಡಿಡ್ ನಾಟ್ ಕೇಮ್ ಅಂತ ಹೇಳ್ಬಿಡ್ತಾರೆ, ಅಥವಾ ಐ ಡಿಡ್ ನಾಟ್ ವೆಂಟ್ ಅಂತ ಹೇಳ್ಬಿಡ್ತಾರೆ. ಇಟ್ಸ್ ಲೈಕ್ ದ ಬಿರಿಯಾನಿ ಈಸ್ ಸೋ ಗುಡ್, ಬಿರಿಯಾನಿ ತಿಂತ ಇಟ್ಸ್ ಲೈಕ್ ಯು ಗಾಟ್ ಒನ್ ಏಲಕ್ಕಿ ಸಿಕ್ಬಿಟ್ಟಂಗೆ, ಅಂದರೆ ಒಂದು ದ ಟೇಸ್ಟ್ ಇಟ್ ಸೆಲ್ಫ್ ಇಟ್ ಜಸ್ಟ್ ಗೋಸ್ ಆಫ್. ಸೊ ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಸೊ whenever you use did not is a past verb, past helping verb, but whenever you use helping verb you have to use the verb first form. ಇಲ್ಲಿ verb first formನೇ ಯೂಸ್ ಮಾಡಬೇಕಾಗತ್ತೆ. ಓಕೆ, let's see the sentence. Okay, the first example is Shilpa did not eat the ice cream. ಓಕೆ, ನಾನು ಇಲ್ಲಿ ಸಿಂಪಲ್ ವರ್ಬೇ ತಗೋತಾ ಇದ್ದೀನಿ, ಈಟ್ ಅಂತ. ಸೊ ಜಸ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್, Shilpa did not eat the ice cream. Okay, so if you see did not and eat, ate anta helbaardu, it is eat. Okay, the first form of verb. Okay, this is the formal usage. Formal agi helbekandre did not heltevi. The informal usage is didn't. Okay, Shilpa didn't eat the ice cream. Okay, the informal usage is didn't. So we say the pronunciation is didn't. Okay, Shilpa didn't eat the ice cream. Okay, the second example is they did not buy anything, or ಏನನ್ನು ತಗೊಂಡ್ಲಿಲ್ಲ, or the informal usage is they didn't buy anything.
ಓಕೆ, ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ದಟ್ ಇಸ್ ಫಾರ್ಮಲ್ ಯೂಸೇಜ್. Did not is a formal usage and didn't is it's an informal usage. Okay, I hope this is clear. Let's see the next one. Now, the positive negative, I'm going to say what difference. Okay, the first one is I ate. I did not ate anta helbardu. I did not eat. Okay, next, she drank. She did not drink. Okay, next, we went. We did not go. Another example, they came. They did not come. Okay, I hope this has been clear. I hope you've learned how to use past simple tense in the sentence. If you all think you've learned something today, ನೀವೆಲ್ಲ ಅಂದ್ಕೊಂಡಿದ್ರೆ ಇವತ್ತೇನಾರ ಕಲ್ತಿದ್ದೀನಿ ಅಂತ, please do subscribe to my channel and share, like and comment. Thank you so much. Do take care. See you all in the next video.